वक्रतुण्डाय विद्महे वक्रतुण्डाय धीमहि तन्नो प्रचोदयात्। महागणपतये नमः। निर्विघ्नकारकाय नमः। महागणपतये नमः। राज्यायन्यगुण्यगुण्यागमार्धीमहे तन्नो प्रचोदयात्। सिंहाय नमः। वायुपुत्राय नमः। श्रीरामदूताय नमः प्रचोदयात्। श्रीक्षेत्रवीरमारुते नमः। कुलदेवताभ्यो नमः। प्रसीद तुलसीदेवी प्रसीद हरिवल्लभे क्षीरोमदनद्भूत तुलसीवर्णमाम्यहम्। स्वामिने नमः। तत्पुरुषाय विद्महे महादेवाय धीमहि तन्नो रुद्रः प्रचोदयात्। मंगलम मधुसूदना मंगलम देवकी पुत्र मंगलम गरुडध्वजा हरिद्राणि पुनद्धन्ते दुर्गाणि भयानिजा शान्तिरन्तशुभं मातुर भागवन्तनो मंगलम महादेवताभ्यो नमः। मनोजवं मारुतिर्वेगं नितेन्द्रियं बुद्धिमतां मदेन्द्रं वाधाकृतवाहनयोगं श्रीरामदूतं शिरसे नमामि। श्रीक्षेत्रवीरमारुते नमः। ग्रामदेवताभ्यो नमः। इष्टदेवताभ्यो नमः। ब्राह्मणदेवताभ्यो नमः। कुलदेवताभ्यो नमः। ಮಾಡುವಂಥ ಕ್ರೀಡೋತ್ಸವಕ್ಕೆ ವೀರಮಾರುತಿ ಅದೇ ರೀತಿಯಾಗಿ ಮಹಾಗಣಪತಿ ದುರ್ಗಾಮಾತೆ ನಾವು ಮಾಡುವಾಗ ದೇವರ ಸ್ತುತಿಯನ್ನು ಮಾಡಬೇಕು. ಈ ಕಲಿಯುಗದಲ್ಲಿ ವಿಘ್ನಗಳು ಜಾಸ್ತಿ, ಅದೇ ರೀತಿಯಾಗಿ ನಿರ್ವಿಘ್ನಕಾರಕವಾಗಿ ಒಳ್ಳೆಯ ನಡೆಯಬೇಕು ಅಂತ ದೇವರ ಸ್ತುತಿ ಮಾಡಿಕೊಂಡು ಪುಣ್ಯದ ಫಲವನ್ನು ದೇವರ ಹತ್ರ ಬೇಡಿಕೊಳ್ಳುವುದು ಮಾಡುವಂಥ ಕಾರ್ಯ ಒಳ್ಳೆ ಆಗಬೇಕು. ಯಾವುದೇ ಬಾರದಾಗಿ ನಿರ್ವಿಘ್ನಕಾರಕವಾಗಿ ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಅದೇ ರೀತಿಯಾಗಿ ನಿಮ್ಮ ಕುಲದೇವರು ಒಳ್ಳೆಯ ಆ ಕ್ರೀಡೋತ್ಸವವನ್ನು ಒಳ್ಳೆ ನೆರವೇರಿಸುವಂತಹ ಯೋಗ ಭಾಗ್ಯವನ್ನು ವೀರಮಾರ್ಗ ಕರುಣಿಸಿಕೊಡ್ಲಿ ಅಂತ ಹೇಳಿ ದೇವರ ಪ್ರಾರ್ಥನೆ ಮಾಡಿಕೊಳ್ತೀವಿ. ಇದಂ ಫಲಮಯ ದೇವ ಸ್ಥಾಪಿತ ಪ್ರತಪ್ತವೇ ಏನ ಮೇ ಫಲವಾಪ್ತಿವೆ ಎಲ್ಲರ ಬೇಗ ಮುಟ್ಟೆ ಬರ್ತಾರೆ. ಗೋವಿಂದಾಯ ಗೋವಿಂದ.
ತೆಗೆದುಕೊಳ್ತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡ ಸಮಾಜ ಜಿಲ್ಲಾ ಹೆಗ್ಗಡೆ ಸಮಾಜ ಸೆಕ್ರೆಟರಿ ಕೊಟ್ಟು ಆಗಮಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಈಗಾಗಲೇ ಶ್ರೀಮತಿ ಸುಲೋಚನಾ ಹೆಗಡೆ ಪೆರ್ಮಾನು, ನಿವೃತ್ತ ಶಿಕ್ಷಕಿ ಬಜ್ರವೇಣೂರು, ಶ್ರೀ ಶಿವಾನಂದ ಹೆಗಡೆ ಗೌರವ ಸಲಹೆಗಾರರು ಹೆಗ್ಗಡೆ ವಲಯ ಹಳದಂಗಡಿ, ಡಾಕ್ಟರ್ ವಿಷ್ಣುಕುಮಾರ್ ಹೆಗಡೆ ಕ್ಷೇಮ ಕ್ಲಿನಿಕ್ ಕೊಕ್ರಾಡಿ, ಶ್ರೀ ಜಗದೀಶ್ ಹೆಗಡೆ ಉಪಾಧ್ಯಕ್ಷರು ಕೃಷಿಪತ್ತಿನ ಸೇವಾ ಸಹಕಾರಿ ಸಂಘ ನಾರಾವಿ, ಶ್ರೀ ಅಶೋಕ್ ಕುಮಾರ್ ಹೆಗಡೆ ಕಡ್ತಲ MRPL ಮಂಗಳೂರು, ಶ್ರೀ ರೋಷನ್ ಹೆಗಡೆ ಫರ್ನಿಚರ್ಸ್ ಅರಸಿಗಟ್ಟೆ ನಾರಾವಿ, ಶ್ರೀ ಅಂಕುಶ್ ಹೆಗಡೆ ಪ್ರೊಪ್ರೈಟರ್ ಆರ್ಗೂಸ್ ಕನ್ಸ್ಟ್ರಕ್ಷನ್ ಸಾವ್ಯ, ಶ್ರೀಮತಿ ಶೈಲಜಾ ಹೆಗಡೆ ಅಧ್ಯಕ್ಷರು ದಕ್ಷಿಣ ಜಿಲ್ಲಾ ಹೆಗ್ಗಡೆ ಮಹಿಳಾ ಘಟಕ, ಶ್ರೀ ಅಶೋಕ್ ಹೆಗಡೆ ಅಧ್ಯಕ್ಷರು ದಕ್ಷಿಣ ಜಿಲ್ಲಾ ಹೆಗ್ಗಡೆ ಯುವ ಘಟಕ, ಇವರ ಹೆಗಡೆ ಅಟ್ಟ ಜಗತ್ತು. ಇವರು ಅತಿಥಿ ವರೇಣ್ಯರನ್ನು ಎಲ್ಲ ವೇದಿಕೆಗೆ